ಸರ್ಪ್ರೈಸ್ ಗಿಫ್ಟ್ ಡೋಲಕ್ ಫಾರ್ ಸಾನ್ವಿ. ಹಾಯ್ ಹಲೋ ನಮಸ್ಕಾರ. ನಾನು ಜವಳಿ ಜೆಕೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಇಂದ ಕೊಟ್ರೇಶ್ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತೊಂದು ಸರ್ಪ್ರೈಸ್ ಗಿಫ್ಟ್ ಇದೆ ಫ್ರೆಂಡ್ಸ್ ನನ್ನ ಮಗಳಿಗೆ. ಅದು ಏನಂದ್ರೆ ಇದೇ ನೋಡಿ ಫ್ರೆಂಡ್ಸ್, ಡೋಲಕ್ ನಾನು ಸರ್ಪ್ರೈಸ್ ಆಗಿ ಕೊಡ್ತಿದ್ದೀನಿ ಅವಳಿಗೆ. ನೋಡೋಣ ಅವಳ ಎಕ್ಸೈಟ್ಮೆಂಟು ಹೇಗಿರುತ್ತೆ ಅಂತ. ಅದು ನಾನು ಏನು ಗಿಫ್ಟ್ ಕೊಡ್ತೀನಿ ಅಂತ ಅವರಿಬ್ರಿಗೆ ಗೆಸ್ಸೇ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಆ ಥರ ಗಿಫ್ಟ್ ಇದು. ನೋಡೋಣ ಹೇಗಿರುತ್ತೆ ಅಂತ. ಸಿಗೋಣ ಫ್ರೆಂಡ್ಸ್, ಮನೆಗೆ ಹೋದ್ಮೇಲೆ ಸಿಗೋಣ. ನೋಡಿ ಫ್ರೆಂಡ್ಸ್, ಈಗ ಮನೆಗೆ ಹೋಗ್ತಾ ಇದ್ದೀನಿ. ತಾಯಿ ಮಗಳು ನಿಂತ್ಕೊಂಡವ್ರೆ, ಕಾಯ್ತಾವ್ರೆ ನನಗೋಸ್ಕರ. ಗಿಫ್ಟ್ ಇದೆ. ಏನ್ ಗಿಫ್ಟ್ ಅಂತ ಹೇಳಿ ಗೆಸ್ಟ್ ಮಾಡ್ಬೇಕಪ್ಪ. ಏನ್ ತಂದಿರ್ಬೋದು ಸಾನಿಗೋಸ್ಕರ? ಇಟ್ಸ್ ವೆರಿ ಸರ್ಪ್ರೈಸಿಂಗ್ ಗಿಫ್ಟ್. ಸಾರ್ ದೊಡ್ಡದೆ. ಏಯ್ 10,000 ಕಣೆ ಇದೆಯಲ್ಲ. ಏನಿರ್ಬೋದು ಹೇಳು? ನಿನಗೆ ಸರ್ಪ್ರೈಸ್. ನನಗೂ ಗೊತ್ತಾಗ್ತಿರಲ್ಲ ಅದೇನು ಅಂತ. ಗೆಸ್ ಮಾಡಿ. ಏನಿರ್ಬೋದು ಹೇಳು? ಬುಕ್ಸ್ ತಂದಿದ್ದೀರಾ? ಅಲ್ಲ, ಬುಕ್ಸ್ ತಂದ್ರೆ ಖುಷಿ ಆಗುತ್ತೆ ಬಿಡಿ. ಬುಕ್ಸ್ ತಂದ್ರೆ ಯಾರಿಗೂ ಖುಷಿ ಆಗಲ್ಲ. ಟಾಯ್ಸ್ ತಂದಿರ್ಬೋದು. ಟಾಯ್ಸ್ ಅಲ್ಲ, ಮತ್ತಿನ್ನೇನು? ಏನ್ ಹೇಳಿ ಗೆಸ್ ಮಾಡಿ. ಪೆನ್ನು ಅಲ್ಲ. ಸ್ಟಡಿಗೆ ಸಂಬಂಧಪಟ್ಟಿದ್ದ ಅಲ್ಲ. ಆಟೋದಕ್ಕೆ ಸಂಬಂಧಪಟ್ಟಿದ್ದ ಅಲ್ಲ. 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 ಪಜಲ್ ಅಲ್ಲ. ಮತ್ತಿನ್ನೇನಿರುತ್ತೆ? ಮ್ಯೂಸಿಕ್ ಸಂಬಂಧಪಟ್ಟಿದ್ದ. ಕೀಬೋರ್ಡ್. ಗಿಟಾರ್. ಶ್ರುತಿ ಪೆಟ್ಟಿಗೆ. ಶ್ರುತಿ ಪೆಟ್ಟಿಗೆನೂ ಅಲ್ಲ. ಫ್ಲೂಟು ಅಲ್ಲ. ಸಾಯಿಂದ ಬರುತ್ತಲ್ಲ, ಅಲ್ಲಿ ಯಾರೋ ಹೇಳಿದ್ರು ಡ್ರೇಗನ್ ಪಪ್ಪುಂಗಮ್ಮ. ಅದಲ್ಲ. ಕೀಬೋರ್ಡ್. ಅದು ಅಲ್ಲ. ಅಂದ್ರೆ ಪಿಯಾನೋ ತರ ಇದೆಲ್ಲ, ಕೀಬೋರ್ಡ್. ಅದು ಏನಿರುತ್ತೆ? ಗೆಸ್ ಮಾಡ್ಬೇಕು. ಮ್ಯೂಸಿಕ್ ಅಂತ ಹೇಳಿಲ್ವಾ? ನೆನಪಾಗ್ಬೇಕಲ್ಲ. ಮ್ಯೂಸಿಕ್ ಬಗ್ಗೆ. ಗಿಟಾರ್ ಅಲ್ಲ. ಗಿಟಾರ್ ಅಷ್ಟೇ. ಗಿಟಾರ್ ಅಲ್ಲ. ಕೀಬೋರ್ಡ್ ಅಲ್ಲ. ಪಜಲ್ ಅಲ್ಲ. ಮೈಕ್ ತಂದಿದ್ದೀರಾ? ಅಲ್ಲ. ಫಂಕ್ಷನ್ಗಳೆಲ್ಲ ಮಾಡಲ್ವಾ? ಫಂಕ್ಷನ್ಗಳಲ್ಲೆಲ್ಲ, ಸಂಗೀತ ಕಚೇರಿಗಳಲ್ಲೆಲ್ಲ. ಹಾರ್ಮೋನಿಯಂ. ಹಾರ್ಮೋನಿಯಂ ಅಲ್ಲ. ಗೆಸ್ ಮಾಡಿ. ಅವಳಿಗೆ ಲೆಸನ್ ಎಲ್ಲ ಬಂದಿದ್ದಾರೆ. ಗೆಸ್ ಮಾಡಿ. ನಾನು ಹೇಳ್ತೀನಿ ಮ್ಯೂಸಿಕ್ ಬಗ್ಗೆ ಅಂತಂದು ಹೇಳಿ. ಗೆಸ್ ಮಾಡಿಲ್ವಾ ನೀವು? ಗೊತ್ತಾಗ್ತಿಲ್ಲ. ಸಾಂಗ್ ಹೇಳಿದ್ರೆ ತಬಲನೇ ಇರ್ಬೋದು ಅನ್ಕೊಂಡೆ. ತಬಲ 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 ತಬುಕ್ಕೆ ಬಾರೆ ತಬಲ ಡೋಲ 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 ಡೋಲ. ಹಾ, ಡೋಲಕ್. ಡೋಲಕ್. ನೋಡಲ್ಲಿ ಹೆಂಗಿದೆ ಅಂತಂದು. ಓಪನ್ ಮಾಡಿ ತಗೊಳ್ಳಿ. ಡೋಲಕ್ ಓಪನ್ ಮಾಡಿ. ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ನೋಡೋಣ ನಮ್ಮ ಸಾನ್ವಿಗೆ. ಎಲ್ಲಿದೆ? ಓಪನ್ ಮಾಡಿ. ಎಷ್ಟು ಎಕ್ಸೈಟ್ಮೆಂಟ್ ಇದೆ ನೋಡೋಣ ನಮ್ಮ ಸಾನ್ವಿಗೆ. ಹೌದಾ? ನಿಮ್ಮಲ್ಲ ಮನೇಲಿ ಬರ್ಸ. ಕೈಯಲ್ಲೇ ಬರ್ಸದ್ರ? ಅದೇನು ಸ್ಟಿಕ್ ಏನಿಲ್ವಾ? ಇಲ್ಲ. ಸಾರಿ, ಖುಷಿ ಆಯ್ತಾ? ಕಲಿಯೋದು ನೀಟಾಗ. ಏಯ್ ಸ್ವಾತಿಗೆ ಇವಾಗ ತೋರಿಸ್ಕೊಡಿ.
ಆಮೇಲೆ ಬರ್ಡೇ ಮಾಡೋದ್ ಬಿಟ್ಟು ದೊಡ್ಡಪ್ಪ ನನಗೆ ಬೇಕು ದೊಡ್ಡಪ್ಪ ಅದನ್ನೇ ನಾನು ಅನ್ಕೊಂಡೆ. ಬರ್ಡೇ ಇರೋದು ಸ್ವಾತಿಗೆ, ಸ್ವಾತಿ ಬರ್ಡೇ ಇರೋದು. ನಿಮಗೆ ಬಂದಿದ್ದು ಸಾನ್ವಿಗೆ. ಬಿಡು ನೋಡೋಣ. ಅವ್ರಿಗೆ ತೋರಿಸ್ಬಿಟ್ರೆ ದೊಡ್ಡಪ್ಪ ನನಗೂ ಅಂತ ಅನ್ಕೊಡಿ ದೊಡ್ಡಪ್ಪ ಅಂತ. ಆಮೇಲೆ ಅವಳಿಗೆ ಕುರ್ಸೋಣ ಅಂತ ಬಿಡು. ಮುಂದೆ ಅವಳು ಬರ್ಸ್ಕೊಂಡು ಕೂತ್ಕೊಳ್ತಾಳೆ. ಅವಳಿಗೆ ಭರತನಾಟ್ಯ ಕಲಿತಾಳ. ಭರತನಾಟ್ಯ ಅದು ಭರತನಾಟ್ಯ ಮಾಡ್ತಾಳೆ, ಬರ್ತಾಳೆ, ಇದ್ ಮಾಡ್ತಾಳೆ, ನುಡಿಸ್ತಾಳೆ, ಇದು ನುಡಿಸ್ತಾಳೆ, ಅದು ಡ್ಯಾನ್ಸ್ ಮಾಡ್ತಾಳೆ. ಚೆನ್ನಾಗಿದ್ಯಾ? ನಾಳೆಯಿಂದ ಇದೆ ಯೂಟ್ಯೂಬ್ ನೋಡ್ಕೋ, ಯಾವ ರೀತಿ ಇದ್ ಮಾಡುದು ಅಂತ ಪ್ರಾಕ್ಟೀಸ್ ಮಾಡು ಅಲ್ವಾ? ಯಾವ ರೀತಿ ನುಡಿಸೋದು ನೋಡ್ಕೋ, ಪ್ರಾಕ್ಟೀಸ್ ಮಾಡು. ಓಕೆನಾ? ಇಷ್ಟ ಹಿಡ್ಕೊಂಡಿದ್ದು ಪಾಪಿಟ್ ಈಗ ಡೋಲ್ ಇರ್ಕ ಮೇಲೆ ಪಾಪ ಏನಂತ ಅನ್ಕೊಂಡ್ರೆ ಅದನ್ನೆಲ್ಲ ಡೋಲ 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 ನುಡಿಸು ಬಾರೆ ಡೋಲ. ಅದು ಬಾರಿಸ್ತಿರ್ತಾರಲ್ಲ, ಅದ್ ನೋಡ್ಕೊಂಡು ಅದೇ ತರ ಸೌಂಡ್ ದೊಡ್ಡದಿರುತ್ತೆ. ಡೋಲಕ್ ಅದು ದೊಡ್ಡದು ಚಿಕ್ಕದು ಅಷ್ಟೇ. ನಿನಗೋಸ್ಕರ ಕರ್ತಿದ್ದೀವಿ ಸಾನ್ವಿ ಡೋಲಕ್. ಇನ್ಸ್ಟ್ರೂಮೆಂಟ್ಸ್ ಅನ್ಕೊಂಡ್ರೆ ಯಾವ ಇನ್ಸ್ಟ್ರೂಮೆಂಟ್ಸ್ ಅನ್ಕೊಂಡಿದ್ದಪ್ಪ? ನಾನು ಪಿಯಾನೋ ಅನ್ಕೊಂಡಿದ್ದೆ. ಇದು ಇನ್ಸ್ಟ್ರೂಮೆಂಟ್ಸ್ ಅಲ್ವಾ? ನೀವು ಸಾಂಗ್ ಹೇಳಿದ್ರೆ ಗೊತ್ತಾಗಿದ್ದು, ಗೊತ್ತಾಗ್ತಿರ್ಲಿಲ್ಲ. ಬಾಯ್ ಫ್ರೆಂಡ್ಸ್. Bye friends. Bye. Thanks for watching.